ಉಡುಪಿಯಲ್ಲಿ ವಿಶ್ವದ ಹೆಸರಾಂತ ಆಭರಣಗಳ ಮಳಿಗೆ ಭೀಮಾ ಜುವೆಲರ್ಸ್ ತನ್ನ ಮಳಿಗೆಯನ್ನ ನವೀಕೃತಗೊಳಿಸಿದ್ದು ಇದರ ಉದ್ಘಾಟನಾ ಸಮಾರಂಭ ನಡೆಯಿತು. ಭೀಮಾ ಜುವೆಲರ್ಸ್ ಆಭರಣಗಳ ಕ್ಷೇತ್ರಗಳಲ್ಲಿ ಪ್ರಮುಖ ಹೆಸರಾಗಿದ್ದು ಉಡುಪಿಯಲ್ಲಿ ತನ್ನ ನವೀಕೃತ ಮಳಿಗೆಯನ್ನ ಉದ್ಘಾಟಿಸಿತು. ಪ್ರತಿಷ್ಠಿತ ಮಳಿಗೆಯನ್ನ ಅದಮಾರು ಮಠದ ಪರಮ ಪೂಜ್ಯ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ ಉದ್ಘಾಟಿಸಿದ್ರು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಅವರು ನೂತನ ಮಳಿಗೆಗೆ ಶುಭ ಹಾರೈಸಿದ್ರು. ಏರುಪೇರುಗಳನ್ನು ಸರಿ ಮಾಡಿಕೊಂಡು ಮತ್ತೆ ಭಗವಂತನನ್ನು ಮುಂದಿಟ್ಟು ಮತ್ತೆ ಪುನರಾರಂಭ ಮಾಡಿದ್ದಾರೆ. ಈ ಮಳಿಗೆಯಲ್ಲಿ ಸುವರ್ಣ ಸಿಗ್ತದೆ ಅಂತ ನಮಗೆ ಗೊತ್ತಿದೆ. ಸುವರ್ಣ ಅಂದರೆ ಗೋಲ್ಡ್ ಅಂತ ಹೇಳಿದ್ರೆ ಇದು ಕೂಡಲೇ ರಿಯಾಕ್ಷನ್ಗೆ ಒಳಗಾಗುವುದಿಲ್ಲ. ಅಂದರೆ ತುಂಬ ವರ್ಷ ಬಾಳಬಹುದಾದಂತಹ ಒಂದು ಮೆಟಲ್. ಹಾಗಾಗಿ ನಾವು ಇದನ್ನು ಮಾನದಂಡವಾಗಿ ಬಳಸ್ತೇವೆ. ಒಂದು ದೇಶದ ಶ್ರೀಮಂತಿಕೆ ನೋಡಬೇಕಾದ್ರೆ ಎಷ್ಟು ಚಿನ್ನ ಇದೆ ಏನು, ವಿಶೇಷವಾಗಿ ನಮ್ಮ ದೇಶದಲ್ಲಿ ಅಂತೂ ಎಷ್ಟು ಬಡವರು ಅಂತ ಹೇಳಿದ್ರು ಕೂಡ ಅವರಲ್ಲಿ ಚಿನ್ನ ಇಲ್ಲದೆ ಇರುವುದು ಬಹಳ ಊಹೆ ಮಾಡಲಿಕ್ಕೆ ಕಷ್ಟ. ಎಲ್ಲರೂ ಸ್ವಲ್ಪ ಕಷ್ಟಪಟ್ಟಾದರೂ ಕೂಡ ಅದನ್ನು ಇಟ್ಟುಕೊಂಡು ಉಳಿಸಿಕೊಂಡು ಬರ್ತಾರೆ. ಇದರಿಂದ ಪ್ರಾಯ ಎಂತಹ ದೊಡ್ಡ ಆಘಾತಗಳು ಪ್ರಪಂಚಕ್ಕಾದರೂ ಕೂಡ ನಮ್ಮ ದೇಶದಲ್ಲಿ ಅದನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯ ಬಂದಿದೆ. ಈ ಸಂದರ್ಭ ಭೀಮಾ ಜುವೆಲರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಬಿ ಕೃಷ್ಣನ್, ಉಡುಪಿ ಶಾಸಕ ರಘುಪತಿ ಭಟ್, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ಕರ್ನಾಟಕ ಬ್ಯಾಂಕ್ನ ಅಧ್ಯಕ್ಷ ಜಯರಾಮ್ ಭಟ್ ಉಪಸ್ಥಿತರಿದ್ದರು. ನೂತನ ಮತ್ತು ನವೀಕೃತ ಮಳಿಗೆಯನ್ನ ಬದಲಾದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಸಂಪೂರ್ಣ ಶಾಪಿಂಗ್ ಅನುಭವ ನೀಡುವಂತೆ ರೂಪಿಸಲಾಗಿದೆ. ಉಡುಪಿ ಮತ್ತು ಆಸುಪಾಸಿನ ಗ್ರಾಹಕರ ಅಗತ್ಯಗಳಿಗೆ ಇದು ಸ್ಪಂದಿಸಲಿದೆ. ಈ ಮಳಿಗೆಯಲ್ಲಿ ಸಮಕಾಲೀನ ಮತ್ತು ಸಾಂಪ್ರದಾಯಿಕವಾದ ಚಿನ್ನ ಮತ್ತು ವಜ್ರದ ಹೊಸ ವಿನ್ಯಾಸದ ಆಭರಣಗಳು, ಬೆಳ್ಳಿ, ಪ್ಲಾಟಿನಂ, ಹರಳುಗಳ ಆಭರಣಗಳು ಲಭ್ಯವಿದೆ. ಉಡುಪಿಯು ಭೀಮಾ ಕಂಪನಿಗೆ ವಿಶೇಷವಾಗಿದ್ದು ಕಳೆದ 10 ವರ್ಷಗಳಿಂದ ಈ ಭಾಗದ ಗ್ರಾಹಕರಿಗೆ ಸೇವೆಯನ್ನ ಒದಗಿಸುತ್ತಿದೆ. ಈ ಅವಧಿಯಲ್ಲಿ ಗುಣಮಟ್ಟ ಮತ್ತು ಶುದ್ಧತೆಯ ಚಿನ್ನದ ದೃಷ್ಟಿಯಿಂದ ಉತ್ತಮ ವಿಶ್ವಾಸಾರ್ಹತೆಯನ್ನ ಗಳಿಸಿಕೊಂಡಿದೆ. ಭೀಮಾ ಜುವೆಲರಿಯು ತನ್ನ ಪ್ರಯಾಣವನ್ನ 1925ರಿಂದ ಆರಂಭಿಸಿದ್ದು ಒಟ್ಟು 94 ವರ್ಷದ ಅನುಭವವನ್ನ ಹೊಂದಿದೆ. ಚಿನ್ನಾಭರಣ ಕ್ಷೇತ್ರದಲ್ಲಿ ತನ್ನದೇ ಆದ ಪರಂಪರೆಯನ್ನ ಹೊಂದಿದೆ. ವಿಶೇಷ ವಿನ್ಯಾಸದ ಆಭರಣಗಳು ತನ್ನ ಕರಕುಶಲತೆಯಿಂದ ಗಮನ ಸೆಳೆಯಲಿದ್ದು ವಿಶ್ವದಾದ್ಯಂತ ಸಾವಿರಾರು ಗ್ರಾಹಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಭೀಮಾ ಜುವೆಲರಿಯು ಕರ್ನಾಟಕ, ತಮಿಳುನಾಡು, ಕೇರಳ, ಶಾರ್ಜಾ, ಅಜ್ಮಾನ್, ದುಬೈನಲ್ಲಿ 40ಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಭೀಮಾ ಜುವೆಲರಿಯ ನಿರ್ದೇಶಕ ವಿಷ್ಣು ಶರಣ್ ಕೆ ಭಟ್ ಅವರು, ಉಡುಪಿ ಮತ್ತು ಈ ಭಾಗದ ಜನರಿಗೆ ಕಳೆದ 10 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಇದೊಂದು ಹೆಮ್ಮೆಯ ಸಂಗತಿ. ವಿಶ್ವದಾದ್ಯಂತ ಗ್ರಾಹಕರು ತೋರಿರುವ ವಿಶ್ವಾಸ, ನಂಬಿಕೆ ನಮ್ಮ ಯಶಸ್ಸಿಗೆ ಕಾರಣವಾಗಿದೆ. ಉಡುಪಿಯ ಗ್ರಾಹಕರಿಗೆ ಉತ್ತಮ ಗುಣಮಟ್ಟ, ವಿನ್ಯಾಸ ಮತ್ತು ಶುದ್ಧತೆ, ಕರಕುಶಲತೆಯ ಆಭರಣಗಳ ಮೂಲಕ ನಮ್ಮ ಸೇವೆಯನ್ನ ಮುಂದುವರಿಸುತ್ತೇವೆ ಎಂದರು. Started about 10 years back in Udupi. In fact, we celebrated, this is our 11th year running, but we felt that we needed to give more to the people of Udupi and of course surrounding areas. So that's why we have increased the size of the showroom, the renovated showroom. If I may, there cannot be any compromise on the purity of gold. 93 years later, purity remains the cornerstone of our business. Our reputation for offering the purest gold and the finest diamonds gained us the trust of generations. The enduring relationships have helped Bhima grow and expand its presence in India and the UAE. Our commitment to purity and quality can be seen in the intricate craftsmanship of our ornaments.
ಭೀಮಾದ ಪ್ರಯಾಣವು 1925ರಲ್ಲಿ ಆರಂಭವಾಗಿದ್ದು ಅತ್ಯಮೂಲ್ಯ ಆಭರಣಗಳ ವಿಷಯದಲ್ಲಿ ಒಂದು ಪರಂಪರೆಯನ್ನ ಹುಟ್ಟುಹಾಕಿದೆ. ನವೀನತೆ ಮತ್ತು ಸೃಜನಶೀಲತೆ ಭೀಮಾದ ಯಶಸ್ಸಿನ ಗುಟ್ಟಾಗಿದೆ. ಭೀಮಾದಲ್ಲಿ ನಮ್ಮ ಆಭರಣಗಳು ಉತ್ತಮ ಗುಣಮಟ್ಟ ವಿನ್ಯಾಸಕ್ಕೆ ಹೆಸರಾಗಿವೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.